ಇಷ್ಟೇ, ತುಂಬ ಸಿಂಪಲಾಗಿ ಬೆಳ್ಳಿ ಕಾಲುಂಗುರನ ಮತ್ತೆ ಹೊಸತರ ಥರ ಮಾಡಿದ್ವಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಮದುವೆಯಾದ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲ್ ಆಗಿ ಏನಾಗುತ್ತೆ, ನಾವು ಕಾಲುಂಗುರ ಹಾಕ್ತೀವಲ್ಲೋ, ತುಂಬಾ ಜನ ನಾವಿನ್ನ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಕಾಲಲ್ಲೇ ಇರುತ್ತೆ, ಸ್ನಾನ ಮಾಡುವಾಗ ಅದರಷ್ಟಕ್ಕೆ ಕ್ಲೀನ್ ಆಗುತ್ತೆ ಹೊರತು ಅದನ್ನ ತೆಗೆದುಬಿಟ್ಟು ಯಾರು ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ. ಬಟ್ ಏನಾಗುತ್ತೆ, ಕೆಲವೊಂದು ಸರಿ ಬೆಳ್ಳಿ ಇದೆಯಲ್ವ ಚೆನ್ನಾಗಿರಲ್ಲ, ಅಥವಾ ಚೆನ್ನಾಗಿರುವ ಬೆಳ್ಳಿ ಇದ್ದರೂ ಕೂಡ ಅದರಲ್ಲಿ ಕೊಳೆ ಎಲ್ಲ ಸೇರಿಕೊಂಡು ಕಾಲಲ್ಲಿ ಕೆಲವರಿಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ತುಂಬ ಜನರಿಗೆ ಕಾಲುಂಗುರ ಹಾಕ್ತಾರೆ ಅಲ್ವಾ, ಅವರ ಬೆರಳನ್ನು ನೋಡಿರ್ಬೋದು, ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ಯೂಶ್ವಲ್ ಆಗಿ ನಮಗೆ ಬೆಳ್ಳಿನೂ ಚೆನ್ನಾಗಿರಬೇಕು, ಅದು ಮತ್ತೆ ಹೊಸತರ ಥರ ಆಗಬೇಕು, ಹಾಗೆಯೇ ಕ್ಲೀನ್ ಆಗಬೇಕು ಅಂತಂದರೆ, ನೀಟಾಗಿರಬೇಕು ಅಂತಂದರೆ ನಾವು ಬೆಳ್ಳಿ ಕಾಲುಂಗುರನ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಇವತ್ತು ನನ್ನ ವಿಡಿಯೋದಲ್ಲಿ ಈ ಬೆಳ್ಳಿ ಕಾಲುಂಗುರನ ನೀಟಾಗಿ ಹೇಗೆ ಕ್ಲೀನ್ ಮಾಡ್ಬೋದು, ಮತ್ತೆ ಹೊಸತರ ಥರ ಮಾಡ್ಬೋದು, ಎಷ್ಟೇ ಹಳತಾಗಿದ್ರೂ ಮತ್ತೆ ಹೊಸ ಬೆಳ್ಳಿ ಥರ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಯೂಸ್ ಆಗುವ ವಿಡಿಯೋ ನೋಡಿ, ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ನಾವು ಫಸ್ಟ್ ಕ್ಲಾಸಾಗಿ ಕ್ಲೀನ್ ಮಾಡ್ಬೋದು. ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಇವತ್ತೊಂದು ಹೆಣ್ಮಕ್ಳಿಗೆ ಬೇಕಾಗಿರುವಂಥ, ಅಂದರೆ ಮದುವೆಯಾಗಿರುವಂತಹ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲ್ ಆಗಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹೆಣ್ಮಕ್ಳಿಗೆ ಕಾಲುಂಗುರ ಎಷ್ಟು ಇಂಪಾರ್ಟೆಂಟ್ ಅಂತ. ಬಟ್ ನಾವು ಏನು ಮಾಡ್ತೀವಿ, ಒಂದು ಸರಿ ನಾವು ಕಾಲುಂಗುರ ಹಾಕಿಬಿಟ್ರೆ ಅದನ್ನ ಯಾವತ್ತೂ ನಾವು ಕ್ಲೀನ್ ಮಾಡುವಂಥ ಗೋಜಿಗೆ ಹೋಗಲ್ಲ, ತುಂಬಾ ಕಮ್ಮಿ. ಬಟ್ ಏನಾಗುತ್ತೆ, ದಿನ ಹೋಗ್ತಾ ಇದ್ದಂಗೆ ನಾವು ಯೂಸ್ ಮಾಡ್ತಾ ಇದ್ದಂಗೆ ಈ ಬೆಳ್ಳಿ ಕಾಲುಂಗುರ ಇರುತ್ತಲ್ವ, ಅದರ ಶೈನಿಂಗ್ ಕಮ್ಮಿ ಆಗುತ್ತೆ, ಅದು ಬ್ಲ್ಯಾಕ್ ಆಗಲಿಕ್ಕೆ ಶುರುವಾಗುತ್ತೆ. ಅದರ ಎಡೆಯಲ್ಲೆಲ್ಲ ಈ ಥರ ಬೆಳ್ಳಿ ಕಾಲುಂಗುರ ಇದ್ದರೆ, ಅಂದರೆ ತುಂಬ ರಿಂಗ್ಸ್ ಇರುವಂಥದ್ದು ಇದ್ದರೆ ನಿಮಗೆ ಇದನ್ನ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ. ಒಂದು ರಿಂಗ್ಸ್ ಇದ್ದರೆ ಏನೂ ಆಗಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಬಟ್ ಈ ಥರ ಇರುವಾಗ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ. ಆ್ಯಕ್ಚುಲ್ ಆಗಿ ಇದು ನನ್ನ ಕಾಲುಂಗುರ ಅಷ್ಟೇನು ಕಪ್ಪು ಅಥವಾ ಬ್ಲ್ಯಾಕ್ ಅಥವಾ ಕೊಳೆ ಏನು ಇಲ್ಲ, ನೀಟಾಗಿ ಇದೆ. ಬಟ್ ಒಳಗಡೆ ಒಂದು ಸ್ವಲ್ಪ ಕೊಳೆ ಇದೆ. ಇದು ಬೆಳ್ಳಿ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ, ತುಂಬಾ ಶೈನಿಂಗ್ ಇದೆ. ಯೂಶ್ವಲ್ ಆಗಿ ಕೆಲವರ ಕಾಲುಂಗುರ ಏನಾಗುತ್ತೆ, ಶೈನಿಂಗ್ ಹೊರಟೋಗುತ್ತೆ, ಬೆಳ್ಳಿ ಕ್ವಾಲಿಟಿ ಚೆನ್ನಾಗಿರಲ್ಲ. ನಾನಿವತ್ತು ಈ ಬೆಳ್ಳಿ ಕಾಲುಂಗುರನ ತುಂಬಾ ಸುಲಭವಾಗಿ ಹೇಗೆ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿ ಮತ್ತೆ ಹೊಸತರ ಥರ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲೀನಾಗಿ ಇದರ ಬಗ್ಗೆ ಗೊತ್ತಾಗುತ್ತೆ. ಒಂದು ಬೌಲ್ ತಗೊಂಡು ಜಸ್ಟ್ 1 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, ಅಡುಗೆ ಸೋಡಾ ಬರುತ್ತಲ್ವ, ಇದನ್ನ ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕು. ಈ ಅಡುಗೆ ಸೋಡಾಕ್ಕೆ ಲಿಂಬೆ, 1/4 ಲಿಂಬೆ ರಸ ಅಥವಾ 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸನ ಹಿಂಡ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 4-5 ಟೇಬಲ್ ಸ್ಪೂನಷ್ಟು ನೀರು, ಜಾಸ್ತಿ ಬೇಡ, 4-5 ಟೇಬಲ್ ಸ್ಪೂನಷ್ಟು ನೀರು, ಅಂದರೆ ಆ ಕಾಲುಂಗುರ ಮುಳುಗುವಷ್ಟು ಅಷ್ಟು ಮಾತ್ರ ಸಾಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸೋಡಾ ಪುಡಿ ಎಲ್ಲ ನೀಟಾಗಿ ಕರಗಬೇಕು. ಈ ಉಪ್ಪು, ಲಿಂಬೆ ರಸ ಮತ್ತು ಸೋಡಾ ಪುಡಿಯಲ್ಲಿ ಕ್ಲೀನಿಂಗ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ. ನೀವು ಸ್ಟೀಲ್ ಪಾತ್ರೆ ಇರ್ಬೋದು, ಬೆಳ್ಳಿ ಪಾತ್ರೆ, ದೇವರ ದೀಪ, ಈ ಥರದ್ದೆಲ್ಲದನ್ನು ಈ ಸೋಡಾ ಪುಡಿ ಮತ್ತು ಲಿಂಬೆ ರಸ, ಉಪ್ಪನ್ನು ಹಾಕಿ ಕ್ಲೀನ್ ಮಾಡಿದರೆ ತುಂಬ ಬೇಗ ಕ್ಲೀನ್ ಆಗುತ್ತೆ. ಹಾಗೆಯೇ ನಮ್ಮ ಕಾಲುಂಗುರ ಕೂಡ ಅಷ್ಟೇ, ಇದನ್ನ ಹಾಕಿ ಕ್ಲೀನ್ ಮಾಡಿದರೆ ತುಂಬಾ ಬೇಗ ಕ್ಲೀನ್ ಆಗುತ್ತೆ. ಇದೀಗ ರೆಡಿಯಾಗಿದೆ. ಈ ನನ್ನ ಕಾಲುಂಗುರನ ಇದಕ್ಕೆ ಹಾಕಿ ಇಡ್ತಾ ಇದ್ದೀನಿ. ನೀವು ಮುಳುಗಿಲ್ಲದಿದ್ದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ಮುಳುಗ್ತಾ ಇದೆ ನೋಡಿ. ಒಂದು 15 ಮಿನಿಟ್ಸ್ ಬಿಟ್ಬಿಡೋಣ, ಅಂದರೆ 1/4 ಗಂಟೆ ಬಿಟ್ಬಿಡೋಣ. ಅಷ್ಟರಲ್ಲಿ ಅದರ ಕೊಳೆ ಎಲ್ಲ ಬಿಡುತ್ತೆ, ಆಮೇಲೆ ನಾವು ನೀಟಾಗಿ ಕ್ಲೀನ್ ಮಾಡ್ಬೋದು. ನೋಡಿ, ಒಂದು 20 ನಿಮಿಷ ಆಗಿದೆ. ಇವಾಗ ನಾನು ಇದನ್ನ ತೆಗೆದು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಇವಾಗದಕ್ಕೆ ಡಿಫ್ರೆನ್ಸ್ ನೋಡಿ, ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ ಅದರದ್ದು ಕೊಳೆ ಎಲ್ಲ ಹೋಗಿದೆ. ಬಟ್ ಇನ್ನೊಂದು ರೌಂಡು ನಾವು ಇದಕ್ಕೆ ಪಾಲಿಷ್ ಕೊಡೋ ಥರ ಕೆಲಸ ಮಾಡೋಣ. ಅದು ಹೇಗೆ ಅಂತ ಹೇಳ್ತೀನಿ. ಯಾವುದಾದ್ರೂ ಒಂದು ಪೇಸ್ಟ್ ತಗೊಳ್ಳಿ, ಹಾಗೆಯೇ ಒಂದು ಹಳೆ ಬ್ರಷ್, ಇದು ಸ್ವಲ್ಪ ಈ ಬ್ರೆಸಲ್ಸ್ ಇರುತ್ತಲ್ವ, ಈ ಸ್ವಲ್ಪ ಹಾರ್ಡ್ ಆಗಿರೋದನ್ನು ತಗೊಳ್ಳಿ. ಇದಕ್ಕೆ ನಾವು ಒಂದು ಸ್ವಲ್ಪ ಪೇಸ್ಟನ್ನು ಹಾಕೋಬೇಕು, ಈ ಥರ. ಇವಾಗ ಈ ಕಾಲುಂಗುರನ ಈ ಥರ ಬೆರಳಿಗೆ ಸಿಕ್ಸ್ಕೊಳ್ಳಿ, ಯಾಕಂತಂದರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೀಗೆ ಇಟ್ಕೊಂಡು ಇವಾಗ ನೀಟಾಗಿದೆಯಲ್ಲ, ಈ ಬ್ರಷಲ್ಲಿ ಕ್ಲೀನ್ ಮಾಡ್ತಾ ಬರಬೇಕು ನಾವು. ಇದು ನಾವು ಹೊರಗಡೆ ಸೈಡನ್ನು ಕ್ಲೀನ್ ಮಾಡಲಿಕ್ಕೆ. ಒಂದು 3 ನಿಮಿಷ ನೀವು ಈ ಥರ ಕ್ಲೀನ್ ಮಾಡ್ತಾಯಿರಿ.
ಅಂದರೆ ಪಾಲಿಷ್ ಕೊಟ್ಟಾಗ ಆಗುತ್ತೆ, ಬೆಳ್ಳಿ ಹೊಸತರ ಥರ ಹೊಳೆಯುತ್ತೆ. ಜಸ್ಟ್ ಒಂದು 3 ನಿಮಿಷ. ಮತ್ತು ಇನ್ನೊಂದು ಏನು ಅಂತಂದರೆ ಇದರ ಎಡೆಯಲ್ಲಿರುವಂಥ ಕೊಳೆ ಕೂಡ ನೀಟಾಗಿ ಹೋಗುತ್ತೆ. ಆ್ಯಕ್ಚುಲಿ ಫೇಸ್ ಕ್ಲೀನಿಂಗಿಗೆ ತುಂಬ ಚೆನ್ನಾಗಾಗುತ್ತೆ. ಒಂದ್ಸರಿ ಹೊರಗಡೆ ತೊಳೆದಾದ ನಂತರ ಇವಾಗ ಬ್ರಷಿಂದ ಒಳಗಡೆ ಕೂಡ ನೀಟಾಗಿ ಈ ಥರ ಹಾಕಿಬಿಟ್ಟು ತೊಳೆಯಿರಿ. ಎಲ್ಲ ಕಡೆ ಈ ಥರ ಇಟ್ಕೊಂಡು ನೀವು ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೋಬಹುದು. ಸರಿಯಾಗಿ ನಾನು ಉಜ್ಜಿ ತೊಳೆದಿದ್ದೇನೆ. ಇವಾಗ ಒಂದು ಸ್ವಲ್ಪ ಕ್ಲೀನ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಈ ಕಾಲುಂಗುರ ಅಂತ. ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೇನೆ. ನೋಡಿ, ಹೊಸತರ ಥರ ಆಗಿಲ್ಲ ಇದು. ನಿಮಗೆ ನನ್ನ ಕೈಯಲ್ಲಿದ್ದರೆ ಗೊತ್ತಾಗಲ್ಲ, ನಾನು ಕೆಳಗಡೆ ಇಟ್ಬಿಟ್ಟು ತೋರಿಸ್ತೀನಿ. ಯಾಕಂತಂದರೆ ಇಲ್ಲಿ ಬ್ಲ್ಯಾಕ್ ಸರ್ಫೇಸ್ ಇದೆ, ಇದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಹತ್ತಿರದಿಂದ ನೋಡಿ. ಗೊತ್ತಾಗ್ತಾ ಇದೆಯಲ್ಲ, ಬ್ಲ್ಯಾಕಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಷ್ಟೇ, ತುಂಬ ಸಿಂಪಲಾಗಿ ಬೆಳ್ಳಿ ಕಾಲುಂಗುರನ ಮತ್ತೆ ಹೊಸತರ ಥರ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.